ಮಂಗಳೂರು ತಾಲೂಕಿನ ಚಿತ್ರಾಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮಾರ್ಚ್ 3ರಿಂದ 13ರ ಸೋಮವಾರದವರೆಗೆ ಶ್ರೀದೇವಿಗೆ ಬ್ರಹ್ಮಕಲಶೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮಾರ್ಚ್ 14ರ ಮಂಗಳವಾರದಿಂದ ಮಾರ್ಚ್ 20ರ ಸೋಮವಾರದವರೆಗೆ ವರ್ಷಾವಧಿ ಜಾತ್ರಾ ಮಹೋತ್ಸವ ಚಿತ್ರಾಪುರ ಮಠದ ಶ್ರೀ 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 ವಿದ್ಯೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಹಾಗೂ ಊರವರ ಸಹಕಾರದಿಂದ ಮೊದಲ ದಿನ ಅಂದರೆ ಮಾರ್ಚ್ 14ರ ಮಂಗಳವಾರ ಧ್ವಜಾರೋಹಣದೊಂದಿಗೆ ಚಾಲನೆಯನ್ನ ನೀಡಲಾಯಿತು. ಮಧ್ಯಾಹ್ನದ ಮಹಾಪೂಜೆಯಾದ ಬಳಿಕ ಬಲಿ ಹೊರಟು ಧ್ವಜಾರೋಹಣ ನೆರವೇರುವುದನ್ನು ಕಾಣಬಹುದು.
ಶ್ರೀ ಕ್ಷೇತ್ರ ಚಿತ್ರಾಪುರ ಮಠದ ಶ್ರೀಗಳಾದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಜಾತ್ರಾ ಮಹೋತ್ಸವದ ಕುರಿತು ನಮ್ಮ ಚಿತ್ರಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲ ಭಕ್ತರ ಸಹಕಾರದಿಂದ ಜೀರ್ಣೋದ್ಧಾರಗೊಂಡು ಇದೀಗ 9 ದಿನಗಳ ಬ್ರಹ್ಮ ಕಲಶೋತ್ಸವವನ್ನು ತಾಯಿಗೆ ಅರ್ಪಣೆಯನ್ನು ಮಾಡಿ ನಾವೆಲ್ಲ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ 14ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ವಾರ್ಷಿಕ ಜಾತ್ರಾ ಮಹೋತ್ಸವವು ಕೂಡ ನಡೆಯುವುದಕ್ಕಿದೆ. 14ನೇ ತಾರೀಕು ಮಧ್ಯಾಹ್ನ 12ವರೆಗೆ ಧ್ವಜಾರೋಹಣ ಆಗಿ ಮತ್ತು ಅನ್ನ ಸಂತರ್ಪಣೆಗಳು ನಡೀತದೆ. ಹಾಗೆ ಉಳಿದ ದಿವಸಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದಲ್ಲಿ ನಡೆಯುವುದಕ್ಕಿದೆ. ಹಾಗೆ 19ನೇ ತಾರೀಕು ಕ್ಷೇತ್ರದ ವತಿಯಿಂದ ಚಂಡಿಕಾ ಯಾಗ ನಡೆಯುತ್ತದೆ. ಹಾಗೆಯೇ 20ನೇ ತಾರೀಕು ಚೂರ್ಣೋತ್ಸವ ಹಾಗೂ ರಾತ್ರಿ ರಥೋತ್ಸವ ಕೂಡ ನಡೆಯುವುದಕ್ಕಿದೆ. ಹಾಗೆ ಎಲ್ಲ ದಿವಸಗಳಲ್ಲಿಯೂ ಕೂಡ ಅನ್ನ ಸಂತರ್ಪಣೆಯೂ ಕೂಡ ನಡೆಯುತ್ತದೆ. ಹಾಗಾಗಿ ಎಲ್ಲ ಈ ಒಂದು ಪುಣ್ಯೋತ್ಸವದಲ್ಲಿ ಎಲ್ಲ ಭಕ್ತರು ಕೂಡ ಭಾಗಿಯಾಗಬೇಕು. ಹಾಗೆಯೇ ವಿಶೇಷವಾಗಿ ಒಂದು 14ನೇ ತಾರೀಕು ನಮ್ಮ ಕ್ಷೇತ್ರದ ಚಿತ್ರಾಪುರ ಕ್ಷೇತ್ರದ ಮಹಾತ್ಮೆಯನ್ನು ಬಪ್ಪನಾಡು ಮೇಳದವರಿಂದ ಯಕ್ಷಗಾನ ನಡೆಸಲಿದ್ದೇವೆ. ಹಾಗೆಯೇ 19, 20 ಈ ತಾರೀಕಿನಲ್ಲೂ ಕೂಡ ಸಂಜೆ ರಾತ್ರಿಯ 7ರಿಂದ 9 ಗಂಟೆವರೆಗೆ, ಇನ್ನು 8ರಿಂದ 11 ಗಂಟೆಯವರೆಗೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವುದಕ್ಕಿದೆ. ಎಲ್ಲ ಒಂದು ಪುಣ್ಯೋತ್ಸವದಲ್ಲಿ ಎಲ್ಲ ಭಕ್ತರು ಕೂಡ ಭಾಗಿಯಾಗಬೇಕು. ತಾಯಿಯ ಒಂದು ವಿಶೇಷ ಅನುಗ್ರಹದಿಂದ ನಮ್ಮ ಕ್ಷೇತ್ರ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು. ಈ ಒಂದು ಉತ್ಸವದಲ್ಲಿ ಎಲ್ಲ ಭಕ್ತರು ಕೂಡ ಭಾಗಿಯಾಗಿ ವಿಶೇಷವಾಗಿ ಆ ತಾಯಿಯ ದುರ್ಗಾದೇವಿಯ ಅನುಗ್ರಹವನ್ನು ಪಡಿಬೇಕು ಅಂಥೇಳಿ ನಾವೆಲ್ಲ ಬಯಸ್ತಿದ್ದೇವೆ. ಎಲ್ಲ ದಿವಸಗಳಲ್ಲಿ ಬಂದು ಶ್ರೀದೇವರ ಸೇವೆಯನ್ನು ಮಾಡಿ ಆ ಗಂಧಮಡಿ ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂಥೇಳಿ ಅಪೇಕ್ಷಿಸ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಚಿತ್ರಾಪುರ ಕಡಲ ತಡಿಯ ಒಡತಿ ಜಲದುರ್ಗೆ ಭಕ್ತರನ್ನ ಕಾಪಾಡುವ ತಾಯಿಯಾಗಿದ್ದಾಳೆ. ಶ್ರೀ ಕ್ಷೇತ್ರದಲ್ಲಿ ಮಾರ್ಚ್ 16ರ ಗುರುವಾರ ಮೂಡುಮಠ ದಿವಂಗತ ಪರಮೇಶ್ವರ ಹೆಬ್ಬಾರ್ರವರ ಪುತ್ರರು ಚಂಡಿಕಾ ಯಾಗವನ್ನು ನೆರವೇರಿಸಿದರು.
ತಾಯಿಯ ಪ್ರಸಾದವಾಗಿ ಅನ್ನಪ್ರಸಾದವನ್ನ ಭಕ್ತರು ಸ್ವೀಕರಿಸಿದರು. ಕಡಲ ಕಡೆಗೆ ಮುಖ ಮಾಡಿ ಕುಳಿತ ಭಂಗಿಯಲ್ಲಿರುವ ತಾಯಿ ಕಡಲ ಮಕ್ಕಳನ್ನ ಆಶೀರ್ವದಿಸುವಂತಿದೆ. ದಿನಂಪ್ರತಿ ಶ್ರೀ ಕ್ಷೇತ್ರದಲ್ಲಿ ಮಹಾಪೂಜೆ ಆದ ಬಳಿಕ ಅನ್ನ ಸಂತರ್ಪಣೆ ನೆರವೇರುತ್ತದೆ. ಊರ ಪರವೂರ ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿ ಪುನೀತರಾಗುತ್ತಿದ್ದಾರೆ. ಪುರಿಪುದ ಮಣ್ಣೆಡಲಿಂಗುದ ರೂಪದ ದೇವೀಶ್ವರಿಯೇ ದುರ್ಗೆನ ತಲುಟು ಭಕ್ತರಿ ಚಿತ್ತುಡು ಉಚ್ಚಯ ನಡತಂದೆ. ಪುರಿಪುದ ಮಣ್ಣೆಡಲಿಂಗುದ ರೂಪದ ದೇವೀಶ್ವರಿಯೇ ದುರ್ಗೆನ ತಲುಟು ಭಕ್ತರಿ ಚಿತ್ತುಡು ಉಚ್ಚಯ ನಡತಂದೆ. ಅಪ್ಪನ ಮಹಿಮೆನ ಸುಗಿಪೆರೆಯನಡ ಅಚ್ಚರ ಸಾಲಂದೆ. ಬ್ರಹ್ಮ ಕಲಸದ ಉಚ್ಚಯ ತೂದು ಉಡಲಿಡೆ ಐಸಿರುನೆ. ಉಡಲಿದ ಭಕ್ತಿಗ ಬೆಸರದ ಬೆಪ್ಪುಗು ದೇವಿನ ನೆನೆ ತುಂಡೆ. ಉಡಲದ ಭಕ್ತಿಗ ಬೆಸರದ ಬೆಪ್ಪುಗು ದೇವಿನ ನೆನೆ ತುಂಡೆ. ಅಮ್ಮ ದೇವಿನ ನೆನೆ ತುಂಡೆ. ಪುರಿಪುದ ಮಣ್ಣಡಿಲಿಂಗುದ ರೂಪದ ದೇವೀಶ್ವರಿಯೇ ದುರ್ಗೆನ ತಲುಟು ಭಕ್ತರಿ ಚಿತ್ತುಡು ಉಚ್ಚಯ ನಡತಂದೆ. ಮಾರ್ಚ್ 19ರಂದು ರಥಾರೋಹಣ ನೆರವೇರಲಿದ್ದು, ಮಾರ್ಚ್ 20ರ ಸೋಮವಾರ ಅವಭೃತೋತ್ಸವ. ಪ್ರತಿನಿತ್ಯ ಶ್ರೀ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಯಕ್ಷಗಾನ, ತಾಳಮದ್ದಳೆ ಜರುಗುತ್ತಿದೆ.